ಸ್ನೇಹಿತರೆ, ಇವತ್ತು ನಾವು ಹೇಳೋಕೆ ಹೊರಟಿರೋದು ರೀಲ್ ಕಾಂತಾರ ಸ್ಟೋರಿ ಅಲ್ವೇ ಅಲ್ಲ. ದೈವಕ್ಕೆ ಅಪಹಾಸ್ಯ ಮಾಡುವ ಜನ ನೋಡಲೇಬೇಕಾದ ಸ್ಟೋರಿ. ಹೌದು, ಇತ್ತೀಚೆಗೆ ತೆರೆಕಂಡ ಕಾಂತಾರ ಸಿನಿಮಾ ಎಲ್ಲರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಈ ಸಿನಿಮಾ ನೋಡಿದ ಪ್ರತಿಯೊಬ್ಬರಲ್ಲಿಯೂ ದೈವಾರಾಧನೆಯ ತುಡಿತ ಹೆಚ್ಚಾಗುತ್ತಿದೆ. ಕರಾವಳಿಗರ ಆಚರಣೆ, ದೈವಾರಾಧನೆ ಸಂಪ್ರದಾಯವನ್ನು ವೀಕ್ಷಿಸಿದ ಮಂದಿ ಕೊಂಡಾಡುತ್ತಿದ್ದಾರೆ. ಆದ್ರೀಗ ಕಾಂತಾರ ಸಿನಿಮಾವನ್ನ ಹೋಲುವ ಘಟನೆಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪೆರ್ನೆ ಗ್ರಾಮದಲ್ಲಿ ನಡೆದಿದೆ. ಹೌದು, ಈ ಗ್ರಾಮದಲ್ಲಿ ನಡೆದ ಹಲವು ಆತ್ಮಹತ್ಯೆಗಳು, ಅಸಹಜ ಸಾವು, ಗ್ಯಾಸ್ ದುರಂತದಿಂದ ಹಲವರ ಸಾವು, ಒಂದೇ ದಿನ 14 ನಾಗರ ಹಾವುಗಳ ಸಾವು ಈ ಭಾಗದ ಜನರನ್ನ ಬಹಳ ಕಂಗೆಡಿಸಿತ್ತು. ಗ್ರಾಮದಲ್ಲಿ ನಡೆಯುತ್ತಿದ್ದ ಅನಾಹುತಗಳಿಗೆ ಕಾರಣವನ್ನು ಹುಡುಕುತ್ತಾ ಹೊರಟವರಿಗೆ ಅಚ್ಚರಿಯೊಂದು ಕಾದಿತ್ತು. ಇಲ್ಲಿನ ಹಿರಿಯರು ಆಗುತ್ತಿರುವ ದುರ್ಘಟನೆಗಳಿಗೆ ಹೆದರಿ ಅಷ್ಟಮಂಡಲ ಪ್ರಶ್ನೆ ಇಟ್ಟಾಗ ಕಾಡಿನಲ್ಲಿ 500 ವರ್ಷಕ್ಕಿಂತ ಹಳೆಯ ದೇವಾಲಯ ಹಾಗೂ ದೈವದ ಮೂರ್ತಿಗಳು ಪತ್ತೆಯಾಗಿದ್ದು, ಗ್ರಾಮದಲ್ಲಿ ನಡೆಯುತ್ತಿರುವ ಎಲ್ಲ ದುರ್ಘಟನೆಗಳ ಹಿಂದೆ ಅಲ್ಲಿನ ಜನರು ದೈವಾರಾಧನೆಯನ್ನು ಮರೆತಿರುವುದೇ ಕಾರಣ ಎಂದು ದೃಢಪಟ್ಟಿದೆ. ಒಟ್ನಲ್ಲಿ ಏನೇ ಹೇಳಿ, ದೇವರು ದೈವರುಗಳು ಇಲ್ಲ ಎಂದು ವಾದ ಮಾಡುವ ಜನಕ್ಕೆ ಇದು ಮುಟ್ಟಿ ನೋಡಿಕೊಳ್ಳುವಂತಿರೋದಂತೂ ಸತ್ಯ ಬಿಡಿ.